ಹಾಗೂ ಬೆಳಗಿನ ಶುಭೋದಯಗಳು. ಸಾರಸ್ವತ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಕೋಟೆಕಾರ್ ಈ ನಮ್ಮ ಹೆಮ್ಮೆಯ ಶಾಲಾ ಸಭಾಂಗಣದಲ್ಲಿ ಜರುಗುತ್ತಿರುವ 2023-24ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳ ಆಶಯದಂತೆ ಪರಮ ಪೂಜ್ಯ ಸ್ವಾಮೀಜಿಯವರ ಕೃಪಾಶೀರ್ವಾದ ಬೇಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವಲ್ಲಿ ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಮಹೇಶ್ ಕುಮಾರ್ ಸರ್, ಹಾಗೆ ಶ್ರೀ ಗಣೇಶ್ ಪ್ರಸನ್ನ, ಸುರೇಶ್ ಭಟ್ನಾಗರ್ ಸರ್. ಯಾವುದೇ ಕಾರ್ಯ ಸಾಂಗವಾಗಿ ನಡೆಯಲು ದೇವರ ಅನುಗ್ರಹ ಮುಖ್ಯ. ಹಾಗಾಗಿ ಈಗ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿ. ಕಾರಣದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವದಿಂದ ಚೈತನ್ಯ ನೀಡುತ್ತ ಭವ್ಯ ಮೂರುತಿ ಹೇ ಗಣನಾಥ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಸ್ವಾಗತ ಕಾರ್ಯಕ್ರಮ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಹಿರಿಯ ಅಧ್ಯಾಪಕಿ ಶ್ರೀಮತಿ ಗಾಯತ್ರಿ ಅದ್ಯಪಾಡಿಯ. ಈ ಶುಭ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀಯುತ ಮಹೇಶ್ ಕುಮಾರ್ ಯು, ಜನರಲ್ ಮ್ಯಾನೇಜರ್ ದ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಹೊಯ್ಗೆ ಬಜಾರ್, ಮಂಗಳೂರು, ಇವರನ್ನು ನಮ್ಮ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಶ್ರೀಯುತ ಸುರೇಶ್ ಭಟ್ನಾಗರ್, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರು, ಇವರನ್ನು ಕೂಡ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀ ಗಣೇಶ್ ಲಮ್ಮಾಣಿ ಅವರು. ವೇದಿಕೆಯಲ್ಲಿರುವ ಶ್ರೀ ಗಣೇಶ್ ಪ್ರಸನ್ನ, ಶಾಲಾ ಹಳೆ ವಿದ್ಯಾರ್ಥಿ, ಇವರನ್ನ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ನಮ್ಮ ಶಾಲಾ ಸಿಬ್ಬಂದಿಯಾಗಿರುವ ಶ್ರೀಮತಿ ಜಯಶ್ರೀ ಅವರು. ನಮ್ಮೆಲ್ಲ ಶಾಲಾ ಚಟುವಟಿಕೆಯಲ್ಲಿ ಸದಾ ನಮ್ಮೊಂದಿಗಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀ ಚಂದ್ರಶೇಖರ್ ಯು, ಇವರನ್ನು ಕೂಡ ನಾವು ನಮ್ಮ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಪೂರ್ಣಿಮಾ ಅವರು. ವೇದಿಕೆಯಲ್ಲಿ ಉಪಸ್ಥಿತಿರುವ ಶಾಲಾ ಮುಖ್ಯ ಶಿಕ್ಷಕರನ್ನು ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಹೂ ನೀಡಿ ಗೌರವಿಸಲಿದ್ದಾರೆ ಶಾಲಾ ಶಿಕ್ಷಕರಾದ ಶ್ರೀ ಗೋಪಾಲ್ ಕೃಷ್ಣ ಅವರು.
ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿ ವೃಂದವರಿಗೂ ಆತ್ಮೀಯವಾದ ಸ್ವಾಗತ. ದೀಪ ಪ್ರಜ್ವಲನೆ ಕಾರ್ಯಕ್ರಮ ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ ಎಂಬ ಆಶಯದ ದೀಪ ಪ್ರಜ್ವಲನೆಯನ್ನು ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಅಭ್ಯಾಗತರು ಕೈ ಜೋಡಿಸಿ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ನಮ್ಮ ದೇವರ ಮುಂದೆ ದೀಪ ಬೆಳಗ್ತಾ ಇರ್ತದೆ. ಹಾಗಾಗಿ ಈಗ ಅದನ್ನೇ ನಾವೀಗ ದೀಪ ಪ್ರಜ್ವಲನೆಯ ಒಂದು ಸಾಂಕೇತಿಕವಾಗಿ ತಿಳ್ಕೊಳ್ತಾ ವರದಿ ವಾಚನ ನಮ್ಮ ಶಾಲಾ ಮುಖ್ಯ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಶ್ರೀ ಮಹೇಶ್ ಕುಮಾರ್ ಎ, KFDC ಲಿಮಿಟೆಡ್ ಜನರಲ್ ಮ್ಯಾನೇಜರ್. ಅವರು ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಯಾವುದು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸುರೇಶ್ ಭಟ್ನಾಗರ್, ಗೌರವ ಅಧ್ಯಕ್ಷರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಅದೇ ರೀತಿ ಚಂದ್ರಶೇಖರ್ ಯು, ಪ್ರಧಾನ ಕಾರ್ಯದರ್ಶಿ, ಹಳೆ ವಿದ್ಯಾರ್ಥಿ ಸಂಘ, ಹಾಗೂ ಗಣೇಶ್ ಪ್ರಸನ್ನ ಹಾಗೂ ಎಲ್ಲ ಶಿಕ್ಷಕೇತರೊಂದದವರೇ ಹಾಗೂ ಪ್ರೀತಿಯ ಮಕ್ಕಳೇ, 2023ನೇ ಸಾಲಿನ ವರದಿಯನ್ನು ನಿಮ್ಮ ಮುಂದೆ ಇಡಲು ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತಾ ಇದ್ದೆ. ಶಾಲಾ ಆಡಳಿತ ಮಂಡಳಿ, ಮಂಗಳೂರಿನ ಗಣಪತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಗಣಪತಿ ಪದವಿ ಪೂರ್ವ ಕಾಲೇಜು ಇದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಸಾರಸ್ವತ ವಿದ್ಯಾಸಂಸ್ಥೆ ಮಂಗಳೂರು, ಇದರ ವತಿಯಿಂದ ನಮ್ಮ ಶಾಲೆ ಅತ್ಯಂತ ಯಶಸ್ವಿಯಾಗಿ ದಕ್ಷತೆಯಿಂದ ಈ ಸೋಮೇಶ್ವರ ಗ್ರಾಮೀಣ ಪರಿಸರದಲ್ಲಿ 1946ರಿಂದ ಆರಂಭಿಸಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಎಲ್ ಬಂಡಲ್ ಸರ್ ಅವರ ದಕ್ಷ ಮಾರ್ಗದರ್ಶನದಲ್ಲಿ ಶಾಲಾ ಅಭಿವೃದ್ಧಿ ಕೆಲಸಗಳನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರಸ್ತುತ ಶಾಲಾ ಸಿಬ್ಬಂದಿ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ 9 ಜನ ಕಾಯಂ ಶಿಕ್ಷಕರು, 2 ಕಾಯಂ ಸಿಬ್ಬಂದಿಗಳು, 1 ಆಡಳಿತ ಮಂಡಳಿಯಿಂದ ನೇಮಕವಾದ ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು 12 ಜನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಪ್ರಸ್ತುತ 8ನೇ ತರಗತಿಯಲ್ಲಿ 43 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 87 ವಿದ್ಯಾರ್ಥಿಗಳು, 10ನೇ ತರಗತಿಯಲ್ಲಿ 64 ವಿದ್ಯಾರ್ಥಿಗಳು, ಒಟ್ಟು 194 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಪ್ರಸ್ತುತ ಸನ್ನಿವೇಶದಲ್ಲಿ ಈ ಒಂದು ಸಂಖ್ಯೆ ಒಂದು ಉತ್ತಮವಾದಂಥ ಸಂಖ್ಯೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಶಾಲಾ ಕರ್ತವ್ಯಗಳ ಹಂಚಿಕೆ, ಶಾಲಾ ಮಕ್ಕಳಲ್ಲಿ ಕರ್ತವ್ಯ ಪಾಲನೆ, ಶಿಸ್ತು, ಮುಂದಾಳುತನ, ಜವಾಬ್ದಾರಿಯ ಅರಿವನ್ನು ಉಂಟು ಮಾಡುವ ಉದ್ದೇಶದಿಂದ ಆನಂದಾಶ್ರಮ ಶಾಲೆಯ ಪರಂಪರೆಯಂತೆ ಪ್ರತಾಪ್, ಶಿವಾಜಿ, ಟಾಗರ್, ಸುಭಾಷ್ ಎಂಬ 4 ಗೃಹಗಳಾಗಿ ವಿಂಗಡಿಸಿ ಗೃಹ ಅಧ್ಯಾಪಕರ ನೇತೃತ್ವದಲ್ಲಿ ಶಿಸ್ತು ಪಾಲನೆ, ಒಟ್ಟಾರ ಶುಚಿತ್ವ, ವಾಲ್ ಮ್ಯಾಗಝಿನ್ ಮುಂತಾದ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸಿಕೊಂಡು ಬರಲಾಗುತ್ತಿದೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾದಂಥ ಶ್ರೀಯುತ ಜೀವನ್ ಸಮ್ಮಿಶ್ರ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಇವರ ಸಹಕಾರ ಬೆಂಬಲದೊಂದಿಗೆ ಶಾಲಾ ಹಳೆ ವಿದ್ಯಾರ್ಥಿ ಸಂಘವು ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. SSLC ಫಲಿತಾಂಶ 2023 ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ 88% ಫಲಿತಾಂಶ ಬಂದಿದ್ದು, ಇದರಲ್ಲಿ ಯಕ್ಷಿತ್ ಶೆಟ್ಟಿ 569 ಅಂಕಗಳು, ಪ್ರಿಯಾಂಕಾ 547 ಅಂಕಗಳು, ದಿಶಿತಾ 525 ಅಂಕಗಳು, ನತಾಶಾ S ಶೆಟ್ಟಿ 523 ಅಂಕಗಳೊಂದಿಗೆ 2 ಡಿಸ್ಟಿಂಕ್ಷನ್, 29 ಫಸ್ಟ್ ಕ್ಲಾಸ್, 28 ಸೆಕೆಂಡ್ ಕ್ಲಾಸ್, 5 ಫಸ್ಟ್ ಕ್ಲಾಸ್ನೊಂದಿಗೆ ಒಟ್ಟು 63 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಂದಿಗೆ ಶಾಲೆಗೆ 88% ಉತ್ತಮವಾದಂಥ ಫಲಿತಾಂಶ ಬಂದಿದೆ ಅಂತ ಹೇಳಲು ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ಕ್ರೀಡಾ ಸಾಧನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲಾದ ಹೋಬಳಿ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಬಾಲಕಿಯರ ತಂಡವು ಪ್ರಥಮ ಸ್ಥಾನವನ್ನು, ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕಿಯರ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಉಚ್ಚಿಲಬೋವಿ ಪ್ರೌಢಶಾಲೆ ನಡೆದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಸೀನಿಯರ್ಸ್ ಗರ್ಲ್ಸ್ ರಿಲೇಯಲ್ಲಿ ದ್ವಿತೀಯ ಸ್ಥಾನ, ಜೂನಿಯರ್ ರಿಲೇಯಲ್ಲಿ ಬಾಯ್ಸ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ವೈಯಕ್ತಿಕ ವಿಭಾಗದಲ್ಲಿ ವಂಶಿಕಾ 800 ಮೀಟರ್ ಸೆಕೆಂಡ್, 400 ಮೀಟರ್ ಸೆಕೆಂಡ್, ಪರಶುರಾಮ 800 ಮೀಟರ್ ಸೆಕೆಂಡ್, 1500 ಮೀಟರ್ ಥರ್ಡ್, ನೀತಿ 1500 ಮೀಟರ್ ಥರ್ಡ್, ಸಾಕ್ಷಿ 100 ಮೀಟರ್ ಫಸ್ಟ್, 200 ಮೀಟರ್ ಫಸ್ಟ್. ಅದೇ ರೀತಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆದಂಥ ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ಪರಶುರಾಮ 1500 ಮೀಟರ್
ಓಟದಲ್ಲಿ ದ್ವಿತೀಯ ಸ್ಥಾನವನ್ನು, ಸಾಕ್ಷಿ 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿಯಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳಾದಂಥ ಸಾರ್ವಜನಿಕ ಗಣೇಶೋತ್ಸವ ಬೀರಿಲಿ ನಡೆದಂಥ ಬಾಲಕಿಯರ ಕಬಡ್ಡಿ ತಂಡವು ದ್ವಿತೀಯ ಸ್ಥಾನವನ್ನು, ಬಾಲಕಿಯರ ತಂಡ ಟಗ್ ಆಫ್ ವಾರ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆದಂಥ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಹ ನಮ್ಮ ಮಕ್ಕಳು ಉತ್ತಮವಾದಂಥ ಬಹುಮಾನಗಳನ್ನು ಪಡೆದಿದ್ದಾರೆ. ಹಂಸಿಕಾ ಭಗವದ್ಗೀತೆ ಗಂಟಪಾಠ ಫಸ್ಟ್ ಪ್ಲೇಸ್, ಶ್ರೇಯಶಣೆ ಭಗವದ್ಗೀತೆ ಭಾವಗೀತೆ ಫಸ್ಟ್, ತ್ರಿಶಾಲಿ ಶೆಟ್ಟಿ ಆಶುಭಾಷಣ ಫಸ್ಟ್, ಶ್ರವಣ್ ಭಾಷಣದಲ್ಲಿ ಫಸ್ಟ್. ಅದೇ ರೀತಿ ತಾಲೂಕು ಮಟ್ಟದಲ್ಲೂ ಸಹ ಬಹುಮಾನಗಳನ್ನು ಗಳಿಸಿರ್ತಾರೆ. NCC ಪ್ರಸ್ತುತ ಶ್ರೀನಿವಾಸ ಶೆಣೈ ಅವರ ತರಬೇತಿಯಲ್ಲಿ 50 ವಿದ್ಯಾರ್ಥಿಗಳು ನಮ್ಮ ವೇದಿಕೆಗೆ ಆಗಮಿಸ್ತಾ ಇರ್ತಕ್ಕಂಥ ಸಾರಸ್ವತ ವಿದ್ಯಾಸಂಸ್ಥೆಯ ನಮ್ಮ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಮಹೇಶ್ ಬಂಡಾಲ್ ಸರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. NCC ಪ್ರಸ್ತುತ ಶ್ರೀನಿವಾಸ ಶೆಣೈ ಅವರ ತರಬೇತಿಯಲ್ಲಿ 50 ವಿದ್ಯಾರ್ಥಿಗಳು NCC ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಶೈಕ್ಷಣಿಕ ಆರ್ಥಿಕ ಸಹಾಯ 1964-65ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಿಂದಿನ ಅಂದರೆ ಪ್ರಸ್ತುತ ಪೀಳಿಗೆಗೆ ಮಾದರಿಯಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ತಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದರು. ಅದರ ಅಂಗವಾಗಿ 5 ಲಕ್ಷ ರೂಪಾಯಿಗಳ ವಿದ್ಯಾನಿಧಿಯನ್ನು ಠೇವಣಿಯಾಗಿಟ್ಟಿದ್ದರು. ಆ ಹಣದಿಂದ ಈ ಬಾರಿ ನಮಗೆ 42,525 ರೂಪಾಯಿ ಹಣ ನಮಗೆ ಬಡ್ಡಿ ರೂಪದಲ್ಲಿ ಬಂದಿದೆ. ಆ ಹಣವನ್ನು 8ನೇ ಮತ್ತು 9ನೇ ಮತ್ತು 10ನೇ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಅರ್ಹ ಬಡ ವಿದ್ಯಾರ್ಥಿಗಳ ಶುಲ್ಕವನ್ನು ನಾವು ಪಾವತಿಸ್ತಾ ಇದ್ದೇವೆ. ಅದೇ ರೀತಿ ಉಚಿತ ನೋಟ್ ಪುಸ್ತಕಗಳು ಈ ಸಾಲ ಅನೇಕ ವರ್ಷಗಳಿಂದ ನಮಗೆ ಸಹೃದಯ ವೈದ್ಯರೊಬ್ಬರು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಉತ್ತಮ ದರ್ಜೆಯ ಅಗತ್ಯಕ್ಕಿರುವ ಎಲ್ಲ ಸಂಖ್ಯೆಯ ನೋಟ್ ಪುಸ್ತಕಗಳನ್ನು ನಮಗೆ ಪ್ರತಿ ವರ್ಷ ಒದಗಿಸ್ತಾ ಇದ್ದಾರೆ. ಈ ಸಾಲಿನಲ್ಲಿಯೂ ಸಹ 1 ಲಕ್ಷಕ್ಕೂ ಅಧಿಕ ರೂಪಾಯಿಯ ನೋಟ್ ಪುಸ್ತಕಗಳನ್ನು ನಮಗೆ ಒದಗಿಸಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಸಹೃದಯ ವೈದ್ಯರೊಬ್ಬರು ಶಾಲೆಯ ಅಭಿಮಾನ ಪ್ರೀತಿ ಇಟ್ಟು ನಮಗೆ 25,000 ರೂಪಾಯಿಗಳ ಒಂದು ಶುಲ್ಕದ ಪಾವತಿ ಕಡೆಗೆ ಸಹ ನೀಡಿರುತ್ತಾರೆ. ಅದೇ ರೀತಿ ಸಮವಸ್ತ್ರ ವಿತರಣೆ ಪ್ರಸ್ತುತ 1996ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘವು ಅಂದರೆ ಅವರ ಗ್ರೂಪು ನಮ್ಮ ಶಾಲೆಗೆ ಸುಮಾರು 50 ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಸಮವಸ್ತ್ರ ವಿತರಣೆಯನ್ನು ನೀಡಿರುತ್ತಾರೆ. ಶಾಲೆಯಲ್ಲಿ ಇನ್ನೂ ವಿಶೇಷತೆ ಅಂತೇಳಿದರೆ ಉತ್ತಮ ದರ್ಜೆಯ ಸೈಕಲ್ಗಳು ಕೆನರಾ ರೋಬ್ಯಾಕೋ ಮ್ಯೂಚುವಲ್ ಫಂಡ್ಸ್ ಇದರ ವತಿಯಿಂದ ಮಂಗಳೂರು ಇದರ ವತಿಯಿಂದ ಈ ಬಾರಿ ನಮಗೆ 40 ಕಳೆದ ಬಾರಿ 30 ವಿದ್ಯಾರ್ಥಿಗಳಿಗೆ ಸೈಕಲ್ ಸಿಕ್ಕಿತ್ತು. ಈ ಬಾರಿ ನಮಗೆ 40 ವಿದ್ಯಾರ್ಥಿಗಳಿಗೆ ಸೈಕಲನ್ನು ಕೊಡ್ತಾ ಇದ್ದಾರೆ. ನನಗೆ ಅನ್ನಿಸ್ತದೆ ಹೆಚ್ಚಿನಲ್ಲಿ 8ನೇಯಲ್ಲಿ ಹೆಚ್ಚಿನ ಮಕ್ಕಳಿಗೆ ಅಲ್ಲಿರುವ 43 ಮಕ್ಕಳಲ್ಲಿ 30-35 ಮಕ್ಕಳು ಎಲ್ಲರೂ ಸಹ ಅಲ್ಲಿ ಸೈಕಲ್ ಪಡ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ 8ನೇವರು ಬಳಕೆ ಮಾಡ್ತಕ್ಕಂಥವ್ರು ನಿಟ್ಟಿನಲ್ಲಿ ಇದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥವ್ರು ಕೆನರಾ ರೋಬ್ಯಾಕೋ ಮ್ಯೂಚುವಲ್ ಫಂಡ್ಸ್ನ ಝೋನಲ್ ಹೆಡ್ ಆಗಿರ್ತಕ್ಕಂಥ ಶ್ರೀಯುತ ಮುರಳೀಧರ್ ಶೆಣೈ ಅವರು. ಹೀಗೆ ಶಾಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ಅನೇಕ ಚಟುವಟಿಕೆಗಳು ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಬಂಡಾಲ್ ಸರ್ ಅವರ ನೇತೃತ್ವದಲ್ಲಿ ಸಹಕಾರ ಸಲಹೆಯೊಂದಿಗೆ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇಂದು ನಮ್ಮ ಈ ಸಾಲಿನ ವಾರ್ಷಿಕೋತ್ಸವ. ನಾವು ವಾರ್ಷಿಕೋತ್ಸವ ಮುಗಿತದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹೆಚ್ಚಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯ ಆಗ್ತದೆ ಅಂತ. ಈ ಒಂದು ಸಾಲಿನಲ್ಲಿ ನಮಗೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡಿದಂಥ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶ್ರೀ ಮಹೇಶ್ ಬಂಡಾಲ್ ಸರ್ ಅವರಿಗೆ ನಾನು ಶಾಲಾ ವತಿಯಿಂದ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 5 ಲಕ್ಷ ರೂಪಾಯಿಗಳ ವಿದ್ಯಾನಿಧಿಯನ್ನು ಸ್ಥಾಪಿಸಿ ಶಾಲಾ ವಿದ್ಯಾರ್ಥಿಗಳ ಶುಲ್ಕ ಪಾವತಿಗೆ ನೆರವು ನೀಡಿದಂಥ 1964-65ನೇ ಸಾಲಿನ ಎಲ್ಲ ಹಳೆ ವಿದ್ಯಾರ್ಥಿಗಳ ತಂಡಕ್ಕೂ ಸಹ ನಾನು ಶಾಲಾ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಚಿತ ನೋಟ್ ಪುಸ್ತಕಗಳನ್ನು ಒದಗಿಸಿಕೊಟ್ಟಂಥ ಸಹೃದಯ ವೈದ್ಯರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಾಲಾ ಬಡ ಮಕ್ಕಳ ವಿದ್ಯಾರ್ಥಿ ವೇತನಕ್ಕಾಗಿ ಸುಮಾರು 25,000 ರೂಪಾಯಿಗಳ ಎಂದು ಎಣಿಕೆ ನೀಡಿದಂಥ ಶಾಲಾ ಇನ್ನೊಬ್ಬರು ಸಹೃದಯ ವೈದ್ಯರಿಗೂ ಸಹ ನಾನು ಶಾಲಾ ವತಿಯಿಂದ ಹಾಗೂ ವೈಯಕ್ತಿಕ ನೆಲೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಾಲಿನಲ್ಲಿ ನಮಗೆ 40
ಸೈಕಲ್ಗಳನ್ನು ಒದಗಿಸಿಕೊಟ್ಟಂಥ ಕೆನರಾ ಬ್ಯಾಂಕ್ ಮ್ಯೂಚುವಲ್ ಫಂಡ್ಸ್ನ ವಿಭಾಗೀಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಮುರಳೀಧರ್ ಶೆಣೈ ಸರ್ ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರಿಗೂ ಸಹ ನಾನು ಶಾಲಾ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವರು ಶಿಕ್ಷಕ, ಶಿಕ್ಷಕೇತರ ವೃಂದದವರು, ಅವರಿಗೂ ಸಹ ನಾನು ನನ್ನ ವೈಯಕ್ತಿಕ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಶಾಲೆ ಅಂತೇಳಿದರೆ ಮಕ್ಕಳು ಮತ್ತು ಪೋಷಕರು, ಶಾಲಾ ಚಟುವಟಿಕೆಗಳಿಗೆ ನಾವು ನಡೆಸೆಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವ್ರು ಹೆತ್ತವರು, ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಚಟುವಟಿಕೆಗಳ ಯಶಸ್ಸಿಗೆ ಪಾತ್ರ ವಹಿಸುವವರು ವಿದ್ಯಾರ್ಥಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲಾ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಕ್ಕಂಥ ಸರ್ವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅಂತಿಮವಾಗಿ ಇಂದಿನ ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ ಮಹೇಶ್ ಕುಮಾರ್ ಇವರು ನಾವು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ನಾವು ಇನ್ವೈಟ್ ಮಾಡಿದಾಗ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡು ಈ ದಿನ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಈ ಕೃತಜ್ಞತೆಯ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನನ್ನ ವರದಿಯನ್ನು ಸಹ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ನಮ್ಮ ಮೇಲಿನ ಪ್ರೀತಿಯಿಂದ ಶಾಲಾ ಕಾರ್ಯದರ್ಶಿಯವರಾದ ಶ್ರೀ ಮಹೇಶ್ ಎಲ್ ಬಂಡಾಲ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಮ್ಮ ಶಾಲಾ PT ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಬೆಳಗುತ್ತದೆ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ವಿಜ್ಞಾನ ಶಿಕ್ಷಕರಾದ ಶ್ರೀ ಪ್ರದೀಪ್ ಕುಮಾರ್ ಅವರು. ಎಲ್ಲರಿಗೂ ಶುಭ ಮುಂಜಾನೆ. ಶಾಲಾ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ನೀಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇಂದಿನ ಸಭೆಯ ಮುಖ್ಯ ಅತಿಥಿಗಳಾದಂತಹ ಮಹೇಶ್ ಕುಮಾರ್, ಜನರಲ್ ಮ್ಯಾನೇಜರ್ KFDC ಮಂಗಳೂರು ಅವರು ನಿರ್ವಹಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಗೆಟಿಂಗ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಸೆಪ್ಟೆಂಬರ್ ಎಕ್ಸಾಮಿನೇಷನ್. ಗೌತಮ್ 8th ಮತ್ತು ಲಕ್ಷ್ಮಿ 8th. ಮಕ್ಕಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಜೀವನ್ ಶೆಟ್ಟಿಗಾರ್, ಮುಸ್ತಾಕ್, ಆದಿಶ್ 9ನೇ ತರಗತಿಯಿಂದ, ಅನುಷ್ ಮಿಶ್ರಾ 9A, ವಿಕಾಸ್ 9B, ವಂದಿತಾ 9B, ಸಾಮಿತ್ಯ 9A, ಸಂಪ್ರೀತ್ H 9B, ನಿತಿ 10B, ಶ್ರವಣ್ 10A, ಬ್ರಿಜೇಶ್ 10B, ಹರ್ಷಿತಾ 10A, ರಮ್ಯಾ 10A. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು ಬಹುಮಾನ ಪಡ್ಕೊಳ್ಬೇಕು. ಸ್ಕಾಲರ್ಶಿಪ್ ಬೈ ಶ್ರೀಮತಿ ರಾಣಿ ಸುರೇಶ್ ಸಾಲಿಯಾನ್, ರಶ್ಮಿ L 8th, ಸಾಲವಿ ಶೆಟ್ಟಿ 8th, ಅಂಜಲಿ 9th A, ದೇಶಿಕ್ 9th B, ವಿಜೇಶ್ 10th A, ಮೌಲ್ಯ ಅಡ್ಯಂತಾಯ 10th B. Scholarship by late Srimati K. Sarojini, retired teacher of AHS, Vineet 8th, Shreyas 8th, Jitesh 9th A, Ningaraj 9th B, Neelamma 10th A, Tanvi 10th B. Scholarship by Srimati Raghunandan Holla in memory of his mother, late Srimati Lakshmi Holla Swameshwar, Sita Devi 8th, Rakshita 8th, Ratan 9th A, Tirth 9th B. Shavya 10th B. Scholarship by Shri P. Gururaj Rao, retired HM of AHS in memory of his father,
late Dr. P. Anand Rao, Mohammad Afan 8th, Satvika 9th A, Saujanya 10th A. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಸಾರಸ್ವತ ವಿದ್ಯಾ ಗುರುನಂದನ್ ಸಾವೂರ್ ಇನ್ ಮೆಮೊರಿ ಆಫ್ ಹಿಸ್ ಅಂಕಲ್ ಲೇಟ್ ಬೆಳ್ತಂಗಡಿ ಮಾಧವರಾವ್, ವಂಶಿಕಾ 10th A, ಶ್ರೇಯಾ ಶೆಣೈ 10th. Scholarship by Shri T. Aitappa Rao and Shri Govinda Rao. Dhanyashri 8th, Tanvi 9th A, Bhumika 10th B. Bhumika 10th B. Scholarship by Ullala Guttu late Shri Krishna Bandari, Rupa 10th A, Sagar 10th. Scholarship by Kotekar Valaya Krishna Samaja for best worker goes to Prathvij 10th A, Abhishek 10th B. Ninth B, Trishali. Special prizes for students securing highest marks in SSC examination. ಈ ವರ್ಷ 10ನೇ ತರಗತಿಯಲ್ಲಿ ಯಕ್ಷಿತ್ ಶೆಟ್ಟಿ. ಚಿನ್ನ ತರುವೋಣ ಬಾರ ಕೋಲು ಕೋಲ, ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ, ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ, ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ, ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯಲು ಸೇರಿ ಕಾಡ ಸಂಪತ್ತು ತರ ಬನ್ನಿ, ಬನ್ನಿ ಊರ ಸೀಮೆಯ ದಾಟಿ ಕಾಡ ಗಡಿಯಲು ಸೇರಿ ಕಾಡ ಸಂಪತ್ತು ತರ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ನಾಡ ಸಂಪತ್ತು ತರ ಬನ್ನಿ, ನಾಡ ಸಂಪತ್ತು ತರ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ, ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯಲು ಸೇರಿ ಕಾಡ ಸಂಪತ್ತು ತರ ಬನ್ನಿ, ಬನ್ನಿ ಊರ ಸೀಮೆಯ ದಾಟಿ ಕಾಡ ಗಡಿಯಲು ಸೇರಿ ಕಾಡ ಸಂಪತ್ತು ತರ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ನಾಡ ಸಂಪತ್ತು ತರ ಬನ್ನಿ, ನಾಡ ಸಂಪತ್ತು ತರ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ
ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಅರಸನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಅರಸಿ ತಂದಾರ ಸಿರಿ ಬನ್ನಿ ಬನ್ನಿ ಅರಸನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಅರಸಿ ತಂದಾರ ಸಿರಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನವ ಬನ್ನಿ ನಾವು ಮುಡಿಯೋದು ನವ ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಸಾಂಸ್ಕೃತಿಕ ವಿಭಾಗದ ಬಹುಮಾನ ವಿತರಣೆ ನಡೆಸಿಕೊಡಲಿದ್ದಾರೆ ಶಾಲಾ ಶಿಕ್ಷಕಿ ಶ್ರೀಮತಿ ವೀಣಾ ಕುಮಾರಿಯವರು. ನಾವು ಗೆಳೆಯರೂ ಹೌದು, ನಾವು ಭವಿಷ್ಯದ ನಾಯಕರೂ ಹೌದು, ಸಕಲ ಸಾಧನೆಯ ಸಾಧಕರೂ ಹೌದು. ಗೀಚಿದ್ದೆ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಹೌದು, ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯನ್ನು ಬೆಳಗುವ ನೇಸರ, ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ. ಈಗ ಬಹುಮಾನ ವಿತರಣೆ. ಮೊದಲಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಹೇಶ್ ಕುಮಾರ್ ಯು ಇವರು ಮಕ್ಕಳಿಗೆ ಬಹುಮಾನವನ್ನು ಇತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಕನ್ನಡ ಭಾಷಣ 8ನೇ ತರಗತಿಯಿಂದ ಮೊದಲ ಬಹುಮಾನ ಗೌತಮ್. ಸೆಕೆಂಡ್ ಪ್ರೈಸ್ ವಿಕಾಸ್. 10ನೇ ತರಗತಿಯಿಂದ ಫಸ್ಟ್ ಪ್ರೈಸ್ ಶ್ರವಣ್ 10th A. ಸೆಕೆಂಡ್ ಪ್ರೈಸ್ ಬ್ರಿಜೇಶ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಆಡಳಿತ ಸಂಸ್ಥೆಯ ಕಾರ್ಯದರ್ಶಿಯವರಾದ ಶ್ರೀಯುತ ಮಹೇಶ್ ಎಲ್ ಬೊಂಡಾಲ್ ಸರ್ ಅವರು ನೀಡಬೇಕಾಗಿ ವಿನಂತಿ. ಪೆನ್ಸಿಲ್ ಡ್ರಾಯಿಂಗ್ 8ನೇ ತರಗತಿ ಶಾಶ್ವತ್ ಕೆ ಫಸ್ಟ್ ಪ್ಲೇಸ್. ಭಗವದ್ಗೀತಾ ಕಂಠಪಾಠ 8ನೇ ತರಗತಿಯಿಂದ ಗೌತಮ್.
ಆಶುಭಾಷಣ ಸ್ಪರ್ಧೆ 8ನೇ ತರಗತಿಯಿಂದ ಫಸ್ಟ್ ಪ್ಲೇಸ್ ಶಮಿತ್, 9ನೇ ತರಗತಿಯಿಂದ ಫಸ್ಟ್ ಪ್ಲೇಸ್ ಅರುಣ್ ಕುಮಾರ್, ವೈಯಕ್ತಿಕ ನೃತ್ಯ ಸ್ಪರ್ಧೆ 8ನೇ ತರಗತಿಯಿಂದ ಫಸ್ಟ್ ಪ್ರೈಸ್ ಯಜ್ಞ, ಇನ್ನೊಂದು ಫಸ್ಟ್ ಬಹುಮಾನವನ್ನ ರಿಷಾ 10th 9th ಬಿ ಪಡೆದುಕೊಂಡಿದ್ದಾಳೆ. ಪರಶುರಾಮ ಫಸ್ಟ್ ಪ್ಲೇಸ್, ರಿಷಾ 9th ಬಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಪೃಥ್ವಿಜ್ 10th ಎ ಮತ್ತು ನೀಲಮ್ಮ 10th ಎ. ಈ ಅವಾರ್ಡನ್ನು ಇಂದಿನ ಮುಖ್ಯ ಅತಿಥಿಗಳಾದ ಮಹೇಶ್ ಕುಮಾರ್ ಯು ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫಸ್ಟ್ ಕೆಡೆಟ್ ಅವಾರ್ಡ್ 10th ಬಿ ನೀತಿ ಎಸ್. ಉಪಸ್ಥಿತರಿರುವ ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಬಂಡಾಳ್ ಅವರೇ, ಹಾಗೆಯೇ ಆನಂದಾಶ್ರಮ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘ
ಇದರ ಕಾರ್ಯದರ್ಶಿಗಳಾದ ಶ್ರೀಯುತ ಚಂದ್ರಶೇಖರ್ ಅವರೇ, ಅಧ್ಯಕ್ಷರಾದ ನಮ್ಮ ಭಟ್ನಾಗರ್ ಸುರೇಶ್ ಭಟ್ನಾಗರ್ ಅವರೇ, ಹಾಗೆ ನಮ್ಮ ಆನಂದಾಶ್ರಮ ಹೈಸ್ಕೂಲ್ ಹಳೆ ವಿದ್ಯಾರ್ಥಿಯಾದ ಗಣೇಶ್ ಪ್ರಸನ್ನ ಅವರೇ, ಹಾಗೂ ಇಲ್ಲಿ ಆನಂದಾಶ್ರಮ ಹೈಸ್ಕೂಲ್ ಪ್ರೌಢಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರೇ, ಸಿಬ್ಬಂದಿಗಳೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಾನು ಮೊದಲನೇದಾಗಿ ಕ್ಷಮೆ ಕೋರ್ತಾ ಇದ್ದೇನೆ. ನಾನು ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತ ಇದ್ದೆ. ಆದರೆ ಕಾರ್ಯನಿಮಿತ್ತ ಒಂದು ತುರ್ತು ಸಭೆಗೆ ತೆರಳಬೇಕಾದ ಕಾರಣ ಬಹುಮಾನ ವಿತರಣೆ ಸಮಾರಂಭವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿರುವುದಕ್ಕೆ ನಿಮ್ಮ ಕ್ಷಮೆ ಕೇಳ್ತಾ ಇದ್ದೇನೆ. ನನಗೆ ಖುಷಿಯಾದದಂದರೆ, ನಾನು ಆನಂದಾಶ್ರಮ ಹೈಸ್ಕೂಲ್ದು ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕೆಂದರೆ ನಾನು ಇವತ್ತು ಈ ಹುದ್ದೆಯಲ್ಲಿ ಇದ್ದು, ನಾನು ಮೀನುಗಾರಿಕೆ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮ ಇದಕ್ಕೆ ಡೆಪ್ಯುಟೇಷನಲ್ಲಿ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದೇನೆ ನಿಯೋಜನೆಯಲ್ಲಿ. ಈ ಹುದ್ದೆಗೆ ನನಗೆ ಒಂದು ಕಾಯಕಲ್ಪ ಒದಗಿಸಿಕೊಟ್ಟದ್ದು ನಮ್ಮ ಆನಂದಾಶ್ರಮ ಪ್ರೌಢಶಾಲೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇವಾಗ ನೀವು ನನಗೆ ಖುಷಿಯಾದದ್ದು, ನೀವು ವಿದ್ಯಾರ್ಥಿನಿಯರು ಇಷ್ಟು ಪ್ರತಿಭಾವಂತರಿದ್ದೀರಿ. ನನಗೆ ಬಹುಮಾನ ಕೊಟ್ಟು ಸಾಕಾಯ್ತು ಅತಿಥಿಗಳಿಗೆ. ಅಷ್ಟು ಬಹುಮಾನಗಳು, ಅಷ್ಟೆಲ್ಲ ವಿವಿಧ ಪಂದ್ಯಗಳು, ವಿವಿಧ ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ನಮ್ಮ ಮೆರಿಟ್ ಸ್ಕಾಲರ್ಶಿಪ್ಗಳು, ಇದೆಲ್ಲ ನನಗೆ ಬಹಳ ಖುಷಿ ಆಯಿತು. 190 ಜನ ಕಡಿಮೆ ಅಂತ ಹೇಳಿದ್ರು ಕೂಡ, ಒಂದು ಪ್ರೌಢಶಾಲೆಯಲ್ಲಿ ಮಂಗಳೂರಲ್ಲೆಲ್ಲ 2000 3000 ಇದ್ರೂ ಕೂಡ ಬರೀ 190 ಜನರಿಗೆ ನೀವೆಲ್ಲರೂ ಇಷ್ಟು ಪ್ರತಿಭಾನ್ವಿತರಿದ್ದೀರಿ ಅಂದರೆ, ನಾನು ಈ ಆನಂದಾಶ್ರಮ ಹೈಸ್ಕೂಲ್ಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಉಳಿಸಿಕೊಳ್ಳಿ. ಮುಖ್ಯವಾಗಿ ನನಗೆ ಈ ಆನಂದಾಶ್ರಮ ಹೈಸ್ಕೂಲ್ ಅಂತ ಹೇಳುವಾಗ ನನ್ನ ಅಧ್ಯಾಪಕ ವೃಂದದವರನ್ನು ನಾನು ಮರಿಲಿಕ್ಕಿಲ್ಲ. ನನಗೆ ಗುರುರಾಜರಾವ್ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಮತ್ತು ಹರಿದಾಸ್ ಅವರು ಇಂಗ್ಲೀಷ್ ಕಲಿಸ್ತಾ ಇದ್ದರು ನಮಗೆ. ಹಾಗೆ ಹರಿದಾಸ್ ಅವರು ಮ್ಯಾಥ್ಸ್ ಕಲಿಸ್ತಾ ಇದ್ರು, ಸುಕನ್ಯಾ ಟೀಚರ್ ಅಂತ ಇದ್ರು, ಅವರು ವಿಜ್ಞಾನ ಕಲಿಸ್ತಾ ಇದ್ರು ನಮಗೆ. ಆವಾಗ ನಾನು ಒಂದು ಸಾಮಾನ್ಯ ವಿದ್ಯಾರ್ಥಿ, ನಿಮ್ಮಷ್ಟು ಪ್ರತಿಭೆ ನನಗೆ ಆವಾಗ ಇರಲಿಲ್ಲ. ನನಗೆ ಈಗ ಇಲ್ಲಿ ನಿಂತು ಹೀಗೆ ಮಾತಾಡಲಿಕ್ಕೂ ಆಗ್ತಿರ್ಲಿಲ್ಲ, ಸಭಾ ಕಂಪನ ಎಲ್ಲ ಇತ್ತು. ಆದರೆ ನನಗೆ ಆವಾಗ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ನಮ್ಮನ್ನೆಲ್ಲ ತಿದ್ದಿ ಒಂದು ಮುಂದೆ ಈ ಥರದ ಮಾತನಾಡಲಿಕ್ಕೆ ಒಂದು ಟ್ರೈನಿಂಗ್ ಅಂತ ತರಬೇತಿಯನ್ನು ಕೊಟ್ಟದ್ದು ಆನಂದಾಶ್ರಮ ಪ್ರೌಢಶಾಲೆ. ಈಗ ನನಗೆ ಈ ಮ್ಯಾಥ್ಸ್ ಅಂತ ಹೇಳುವಾಗ ನಮಗೆ ಕಬ್ಬಿಣದ ಕಡಲೆ ಲೆಕ್ಕ ಅಂದರೆ ಹೆದರಿಕೆ ಆಗ್ತಿತ್ತು. ಅದು ಹರಿದಾಸರ ಲೆಕ್ಕ ಅಂದರೆ ಎಲ್ಲರೂ ನಡುಗ್ತಿದ್ರು. ಅವರು ಫಸ್ಟ್ ಪೀರಿಯಡಲ್ಲಿ ಫಸ್ಟಿಗೆ ಬಂದು ಕೇಳುವುದೇ ಲೆಕ್ಕದ ಸೂತ್ರಗಳನ್ನು ಕೇಳ್ತಾ ಇದ್ರು. ನಮಗೆ ಒಂದು ಸೂತ್ರ ಹೇಳದಿದ್ದರೆ ಸ್ಕೇಲಲ್ಲಿ ಟಪ ಅಂತ ಕೈಗೆ ಬೀಳ್ತಾ ಇತ್ತು ಏಟು. ಈಗೆಲ್ಲ ನೀವು ಅದನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಗದ ಎಲ್ಲ ಬೆಟ್ಟದ ಏಟು ಎಲ್ಲ ಜಾಸ್ತಿ ನಮ್ಮ ಇದರಲ್ಲಿ. ಅದಕ್ಕೆ ಈ ಆನಂದಾಶ್ರಮ ಪ್ರೌಢಶಾಲೆ ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲರೂ ಈ ಶಾಲೆಗೆ ಬರೋದು ಅಂತ ಒಂದು ಸಾಂಸ್ಕೃತಿಕ ಒಂದು ಸುಸಂಸ್ಕೃತ ವ್ಯಕ್ತಿತ್ವ ರೂಪಣೆ ಆಗಲಿ ನಮ್ಮ ಮಕ್ಕಳಿಗೆ ಅಂತ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿತ್ತು. ನಮ್ಮ ಇಲ್ಲಿ ಊರಿನ ಸುತ್ತಲೂ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೋಸ್ಕರ ಅವರೆಲ್ಲ ಇಲ್ಲಿ ಬದುಕ್ತಿದ್ರು. ಹಾಗೆ ಅವರು ರೀತಿ ನಮಗೆ ತರಬೇತಿ ಕೊಟ್ಟದ್ರಿಂದ ಈಗಲೂ A+B² ಅಂದರೆ A² + 2AB + B² ಅಂತ ಈಗಲೂ ಹೇಳ್ತಾ ಇದ್ದೇನೆ ನಾನು. ಯಾಕೆಂದರೆ ಅವರ ಒಂದು ಇದರಿಂದ ಟ್ರೈನಿಂಗ್ ಇಂತ. ಇಂಗ್ಲೀಷ್ ಕೂಡ ಹಾಗೆ ನಮ್ಮ ಗುರುರಾಜರಾಯರು ಕೆಲವೊಂದು ಗ್ರಾಮರ್ಗಳನ್ನು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತೆಲ್ಲ ಹೇಗೆ ನಮಗೆ ಒಂದು ತರಬೇತಿ ಕೊಟ್ಟಿದ್ದಾರೋ ಅದು ಈಗಲೂ ನಮಗೆ ನೆನಪಿದೆ. ಅವರಿಗೆಲ್ಲರಿಗೂ ಅವರ ಚರಣಗಳಿಗೆ ಮತ್ತೊಮ್ಮೆ ನಾನು ನಮ್ಮ ಗುರುಗಳಿಗೆ ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ಈಗಿನ ಎಲ್ಲ ಮಕ್ಕಳಿಗೂ ಅದೊಂದು ದಾರಿದೀಪ ಆಗಲಿ. ನೀವು ನಿಜವಾಗ್ಲೂ ಅದೃಷ್ಟವಂತರು, ಇಂಥ ಒಂದು ಒಳ್ಳೆ ಶಾಲೆಯಲ್ಲಿ ನೀವು ಕಲಿತಾ ಇದ್ದೀರಿ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನೊಂದು, ನಾನು ಇಷ್ಟು ಮಾತಾಡಿ ಹೋದರೆ ನಾವು ಏನು ನಮ್ಮ ಅನುಭವ ಪಡೆದುಕೊಂಡಿದ್ದೇವೆ, ಒಂದು 2 ಹಿತವಚನ ಹೇಳಬೇಕಾದದ್ದು ನನ್ನ ಧರ್ಮ. ಆ್ಯಕ್ಚುಲಿ ನಮ್ಮ ಶಾಲೆಯವರು ನಮ್ಮನ್ನೆಲ್ಲ ಕರೆಯುವುದು ಅದಕ್ಕೆ, ಏನೋ ಮಕ್ಕಳಿಗೆ ಒಂದು 2 ಒಳ್ಳೆ ಮಾತು ಹೇಳಲಿ ಅಂತ. ಹಾಗೆ ನಾನು ಒಂದು 2 ಒಳ್ಳೆ ಮಾತು ಹೇಳಿ ನಾನು ನಿರ್ಗಮಿಸ್ತೇನೆ. ಜಾಸ್ತಿ ನಿಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಒಂದು 5 ನಿಮಿಷ ಅಷ್ಟೇ. ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕಾದ್ರೆ ಇಂಥ ಶಾಲೆಗಳು ಬೇಕು. ಶಾಲೆಗಳು ಮಾತ್ರ ಅಲ್ಲ,
ಮುಖ್ಯವಾಗಿ ನೀವು ಬದಲಾಗಬೇಕು. ಈಗ ಏನಾಗ್ತಾ ಇದೆ, ನಮ್ಮ ಮಕ್ಕಳಿಗೆ ನಾವು ಪಾಠ ಅಂತ ಮಾಡ್ತಾರೆ ಶಾಲೆಯಲ್ಲಿ ಟೀಚರ್ಗಳು, ಆದರೆ ನಾವು ಏಕಾಗ್ರತೆಯಿಂದ ಅದನ್ನು ಕೇಳಿ ಅದರ ಬಗ್ಗೆ ಆಸಕ್ತಿ ವಹಿಸಬೇಕು. ಪ್ರಧಾನಮಂತ್ರಿ ಮೋದಿಯವರು ಒಂದು ಕಡೆ ಹೇಳ್ತಾರೆ, ವಿ ಹ್ಯಾವ್ ಟು ಸೆಲೆಬ್ರೇಟ್ ಎಕ್ಸಾಮ್ಸ್ ಅಂತ. ಅಂದರೆ ಪರೀಕ್ಷೆಯನ್ನು ನಾವು ಸಂಭ್ರಮಿಸಬೇಕು. ಪರೀಕ್ಷೆ ಅಂದರೆ ಭಯದ ವಾತಾವರಣ ಇರಬಾರ್ದು, ಅದೊಂದು ಸಂಭ್ರಮದ ವಾತಾವರಣ ಆಗಬೇಕು. ಪರೀಕ್ಷೆಯನ್ನು ಸಂಭ್ರಮಿಸಬೇಕಾದ್ರೆ, ಎಲ್ಲರಿಗೂ ಪರೀಕ್ಷೆ ಅಂದರೆ ಹೆದರಿಕೆ ಅಲ್ವಾ? ಪರೀಕ್ಷೆ ಹೆದರಿಕೆ ಯಾವಾಗ ಬರೋದು? ನಾವು ಪರೀಕ್ಷೆಗೆ ಸರಿಯಾದ ಸಿದ್ಧತೆಗಳನ್ನು ಮಾಡದಿದ್ದರೆ. ಆದರೆ ಈಗ ನೀವು ಮುಂದೆ ಬರಬೇಕಾದ್ರೆ, ಮೇಲೆ ಬರಬೇಕಿದ್ದರೆ ಹೆಚ್ಚಿನ ಅಂಕಗಳನ್ನು ಪಡೆಯಲೇಬೇಕು. ಆ ಹೆಚ್ಚಿನ ಅಂಕಗಳನ್ನು ಪಡಿಬೇಕಿದ್ದರೆ ನೀವು ಸರಿಯಾದ ಪರೀಕ್ಷಾ ಸಿದ್ಧತೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕು. ಆ ಸರಿಯಾಗಿ ಸಿದ್ಧತೆ ಮಾಡಬೇಕಿದ್ರೆ ನೀವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ವಿಷಯ ಅರ್ಥ ಮಾಡ್ಕೊಳ್ಬೇಕಿದ್ರೆ ಆ ವಿಷಯದ ಬಗ್ಗೆ ನಿಮಗೆ ಒಂದು ಪ್ರೀತಿ ಬರಬೇಕು. ಈಗ ಉದಾಹರಣೆಗೆ ಲೆಕ್ಕ ಅಂದರೆ ಹೆದರಿಕೆಯಿಂದ ಕೂತರೆ, ನೀವು ಏನಾದರೂ ಕಂಠಪಾಠ ಮಾಡಿದರೆ, ಆ ಬಾಯಿಪಾಠ ಮಾಡಿದರೆ ಪರೀಕ್ಷೆಯಲ್ಲಿ ನಿಮಗೆ ಒಳ್ಳೆ ಅಂಕ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈಗೆಲ್ಲ ಹೊಸ ಸಿಸ್ಟಮಲ್ಲಿ ಅದನ್ನು ತಿರುಗಿಸಿ ಎಲ್ಲ ಕೇಳ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೇಳ್ತಾ ಇಲ್ಲ. ಏನಾದ್ರು ತಿರುಗಿಸಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಪರೀಕ್ಷೆಯಲ್ಲಿ. ಸೊ ಅದಕ್ಕೆ ನೀವು ಈಗಲೇ ತರಬೇತಿಯನ್ನು ಪಡೆದು ಮುಖ್ಯವಾಗಿ ವಿಷಯವನ್ನು ತಿಳಿಯುವ ರೀತಿಯಲ್ಲಿ ನೀವು ಬೆಳೆಸ್ಕೊಳ್ಳಿ. ಪರೀಕ್ಷೆಗೆ ಓದೋದು ಅಂತಲ್ಲ, ಮುಖ್ಯವಾಗಿ ನಾನು ಅದು ಏನು ವಿಷಯ ಅಂತ ತಿಳಿಬೇಕು. ನಂತರ ಮಾತ್ರ ನಾನು ಅದನ್ನು ಸರಿಯಾಗಿ ಎಂಥ ಪ್ರಶ್ನೆ ಕೇಳಿದ್ರೆ ಉತ್ತರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳಿಬೇಕು. ಆ ಆತ್ಮವಿಶ್ವಾಸ ಬೆಳೆಸಬೇಕಾದ್ರೆ ಈ ರೀತಿಯ ಒಂದು ಸಿದ್ಧತೆಯನ್ನು ವರ್ಷದ ಆರಂಭದಲ್ಲೇ ಮಾಡ್ತಾ ಬರಬೇಕು. ನೀವು ಅಧ್ಯಾಪಕರ ಹತ್ರ ಏನೇ ನಿಮ್ಮ ಸಂಶಯಗಳಿದ್ದರೂ ಅದನ್ನು ಯಾವುದೇ ಮುಜುಗರವಿಲ್ಲದೆ ಕೇಳಬೇಕು, ಅದರ ಬಗ್ಗೆ ಚರ್ಚಿಸಬೇಕು. ಆವಾಗ ಮಾತ್ರ ಎಂಥದೇ ಪ್ರಶ್ನೆ ಕೇಳಿದರೂ ನಿಮಗೆ ಸರಿಯಾದ ಸರಳವಾಗಿ ಉತ್ತರ ಹೇಳಲಿಕ್ಕೆ ಒಂದು ಉತ್ತರ ಹೇಳುವ ಪ್ರತಿಭೆ ನಿಮ್ಮದಾಗ್ತದೆ. ಇನ್ನೊಂದು, ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟು. ಇಲ್ಲಿ ನಾವೀಗ ಎಲ್ಲಿ ಮುಟ್ತಾ ಇದ್ದೇವೆ ಅಂದರೆ, ನಮ್ಮಲ್ಲಿ ಒಂದು IQ ಅಂತೂ ಮಕ್ಕಳಿಗೆ ಈಗ ಇದೆ, ಬುದ್ಧಿವಂತರು ಎಲ್ಲರೂ ತುಂಬ ಜನ ಬುದ್ಧಿವಂತರು ಇದ್ದಾರೆ. ಆದರೆ ಇಮೋಷನಲ್ ಕೋಶೆಂಟ್ ಮತ್ತು ಎಂಪತಿ ಅಂದರೆ ಈ ಬೇರೆ ಒಂದು ನಮ್ಮ ಸಮಾಜದ ಮೇಲೆ ನಮ್ಮ ಜವಾಬ್ದಾರಿ ಏನು, ಮತ್ತು ಈ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಹೇಗೆ ಅದನ್ನು ಎದುರಿಸಬೇಕು ಅಂತ ಒಂದು ಏನಿದೆ EQ ಅಂತ, ಇಮೋಷನಲ್ ಕೋಶೆಂಟ್ ಅಂತ ಹೇಳ್ತಾರೆ, ಅದು ನಮ್ಮಲ್ಲಿ ಈಗಿನ ಜನ್ರೇಷನ್ನಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಈಗಿನ ತಂದೆ ತಾಯಿಯಂದಿರು ಮಕ್ಕಳನ್ನು ಬಹಳ ಸೆಕ್ಯೂರ್ ಆಗಿ ಬೆಳೆಸ್ತಾ ಇದ್ದಾರೆ. ಅಂದರೆ ಅವರಿಗೆ ಏನು ತೊಂದರೆ ಆಗದಾಗೆ ಬೆಳೆಸ್ತಾ ಇದ್ದಾರೆ. ಆವಾಗ ಅವರಿಗೆ ಒಂದು ಚಿಕ್ಕ ದೈನಂದಿನ ಜೀವನದಲ್ಲಿ ಒಂದು ಚಿಕ್ಕ ಏರುಪೇರಾದರೂ ಅವರಿಗೆ ಅದನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಇವಾಗ ಸಾಮಾನ್ಯವಾಗಿ ನಾವೆಲ್ಲ ಟ್ರೈನಲ್ಲೆಲ್ಲ ಬರ್ತಿದ್ದೆ, ಒಂದು ಟ್ರೈನ್ ಮಿಸ್ ಆದರೆ ಇನ್ನೊಂದು ಟ್ರೈನ್ ಹತ್ತು ಬರುವ ಒಂದು ಧೈರ್ಯ ಇತ್ತು. ಇವಾಗ ಆಗಿಲ್ಲ, ಸ್ಕೂಲ್ ಬಸ್ ಮಿಸ್ ಆದರೆ ಇನ್ನೇನು ಮಾಡಬೇಕು ಅಂತ ಹೇಳುವ ಇದು ಬರ್ತಾ ಇದೆ ಮಕ್ಕಳಿಗೆ. ಅಂದರೆ ಆ ಹೆದರಿಕೆ ಇದೆ. ಅದು ಮಾತ್ರ ಅಲ್ಲ, ಈಗ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬರ್ತದೆ, ಆವಾಗ ತುಂಬ ಜನ ಹೆದರ್ತಾರೆ, ನನಗೆ ಮಾರ್ಕ್ ಕಡಿಮೆ ಬಂತು, ಇನ್ನೇನು ಮಾಡಬೇಕು ಅಂತ. ಮಕ್ಕಳೇ, ದಯವಿಟ್ಟು ಮಾರ್ಕ್ ಅದು ಒಂದು ಇದಷ್ಟೇ, ಏನು ಈಗ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಪ್ರವೇಶಕ್ಕೆ ಅದೊಂದು ಮಾರ್ಗಸೂಚಿ ಅಷ್ಟೇ, ಒಂದು ಪ್ಯಾರಾಮೀಟರ್ ಅಷ್ಟೇ. ಆದರೆ ಅದೇ ಫೈನಲ್ ಅಲ್ಲ. ನಿಮಗೆ ಈ ಪರೀಕ್ಷೆ ಜೀವನದ ಪರೀಕ್ಷೆ ಬಹಳ ದೊಡ್ಡದು. ನೀವು ಎಂಥದೇ ಕಷ್ಟ ಬಂದರೂ ನಾನು ಮತ್ತೆ ಪ್ರಯತ್ನ ಮಾಡ್ತೇನೆ, ಪುನರಪಿ ಪ್ರಯತ್ನ ಮಾಡಿ ಅದನ್ನು ಖಂಡಿತವಾಗಿ ಜಯಿಸ್ತೇನೆ ಎಂಬ ಆತ್ಮವಿಶ್ವಾಸ ಬೇಕು. ಅದಕ್ಕೆ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತೇವೆ. ಆ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಗುರಿ ಚೆನ್ನಾಗಿರಬೇಕು. ನೀವು ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಡ್ರೀಮ್ ಈಸ್ ನಾಟ್ ದ ಥಿಂಗ್ ವಿಚ್ ಯು ಸಿ ಇನ್ ಸ್ಲೀಪ್, ಡ್ರೀಮ್ ಶುಡ್ ಬಿ ದ ಥಿಂಗ್ ವಿಚ್ ಶುಡ್ ನಾಟ್ ಅಲೋ ಯು ಟು ಸ್ಲೀಪ್ ಅಂತ. ಅಂದರೆ ಕನಸು ಹೇಗಿರಬೇಕಂದ್ರೆ, ನೀವು ನಿದ್ರೆಯಲ್ಲಿ ಕಾಣುವ ಕನಸಲ್ಲ, ಆ ಕನಸು ಹೇಗಿರಬೇಕಂದ್ರೆ ನಿಮ್ಮನ್ನು ನಿದ್ರೆ ಮಾಡಲಿಕ್ಕೆ ಬಿಡದಾಗೆ ಆ ಛಲ ನಿಮ್ಮಲ್ಲಿ ತರಬೇಕು. ಅಂಥ ಡ್ರೀಮ್ ನಿಮ್ಮದಾಗಬೇಕು. ಆ ವ್ಯಕ್ತಿತ್ವ ನಿಮಗೆ ಬರಬೇಕಿದ್ದರೆ ಮೊದಲನೇದಾಗಿ ನೀವು ಕನಸು ಕಾಣಬೇಕು. ಅಂದರೆ ನಾನು ಇಂಥದೇ ಇದಾಗ್ತೇನೆ, ಒಂದು ಉತ್ತಮ ವೈದ್ಯನಾಗ್ತೇನೆ, ಅಥವಾ ಉತ್ತಮ ವಾಗ್ಮಿ ಆಗ್ತೇನೆ, ಉತ್ತಮ ಆಡಳಿತ IAS IPS ಈ ಥರಲ್ಲೆಲ್ಲ ಪಡಿಸ್ತೇನೆ ಅಂತ ಹೇಳಿ ನೀವು ಆ ರೀತಿಯ ಪ್ರಿಪರೇಷನ್ಸ್ ಈಗಲೇ ಮಾಡಲಿಕ್ಕೆ ತಯಾರಾಗಬೇಕು. ಮತ್ತು ಇನ್ನೊಂದು ವಿಚಾರ ಅಂದರೆ, ತುಂಬ ಜನ ನಮ್ಮಲ್ಲಿ ಒಂದು ಮಾನಸಿಕ ವೈರಸ್ಗಳು ತುಂಬ ಇದೆ. ಒಂದು ಮುಖ್ಯವಾಗಿ ಈ ಕೀಳರಿಮೆ ಅನ್ನೋದು.
ಈ ಕೀಳರಿಮೆಯನ್ನು ಸಂಪೂರ್ಣವಾಗಿ ಬಿಡಬೇಕು. ಕೀಳರಿಮೆ ಅಂದರೆ ಸಾಮಾನ್ಯವಾಗಿ ಈಗ ಉದಾಹರಣೆಗೆ ಇಲ್ಲಿ ವೇದಿಕೆಗೆ ಬಂದು ಮಾತಾಡಲಿಕ್ಕೆ ಕೆಲವರಿಗೆಲ್ಲ ಕೀಳರಿಮೆ ಆಗ್ತದೆ, ಅವರು ಏನು ತಿಳ್ಕೊಳ್ತಾರೇನೋ, ಇವರು ಏನು ತಿಳ್ಕೊಳ್ತಾರೇನೋ ಅಂತ. ಆದರೆ ಈ ಕೀಳರಿಮೆಯನ್ನು ಸಂಪೂರ್ಣ ಬಿಡಿ. ಅವರು ನೀವೇನೇ ಹೇಳಿದರೂ ಆ ಸಿದ್ಧತೆ ಮಾಡಿ ನಿಮಗೆ ಏನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ಹೇಳಿ, ಆವಾಗ ಯಾರೂ ನಿಮ್ಮನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ. ಸುಪೀರಿಯಾರಿಟಿ ಅಂದರೆ ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳೋದು, ಇದು ಒಂದು ವೈರಸ್. ಈ ವೈರಸ್ಸನ್ನು ನೀವು ನಿಲ್ಲಿಸಬೇಕು. ಅಂದರೆ ನೀವು ಯಾವಾಗಲೂ ನಾವು ಬೇರೆಯವರು ಹೇಳಿದ್ದನ್ನು ಕೇಳುವ ಒಂದು ತಾಳ್ಮೆ ನಮ್ಮಲ್ಲಿ ಇರಬೇಕು. ಈ ತಾಳ್ಮೆ ಇದ್ದರೆ ಮಾತ್ರ ನಮಗೆ ವಿಚಾರಗಳು ಅರ್ಥ ಆಗ್ತದೆ. ಯಾರು ಎಲ್ಲವನ್ನು ತಿಳಿದವರು ಯಾರೂ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಯಾರಿಗೂ ಎಲ್ಲವೂ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದ್ದು ತುಂಬ ಇದೆ. ಅದನ್ನು ಮನಸ್ಸಿನಲ್ಲಿಟ್ಟು ನಮಗೆ ಆದಷ್ಟು ಬೇರೆಯವರು ಏನು ಕೇಳ್ತಾರೆ, ಅಧ್ಯಾಪಕರು ಏನು ಕೇಳ್ತಾರೆ ಅದನ್ನು ತಾಳ್ಮೆಯಿಂದ ಕೇಳಿ. ಆ ತಾಳ್ಮೆ ನಿಮಗೆ ನಿಜವಾಗಲೂ ಅದೊಂದು ಒಳ್ಳೆಯ ಗುಣ, ತಾಳ್ಮೆಯಿಂದ ಇರಬೇಕು ಯಾವಾಗಲೂ. ಮತ್ತು ಇನ್ನೊಂದು ವೈರಸ್ ಅಂದರೆ ಅಸೂಯೆ. ಈ ಅಸೂಯೆಯನ್ನು ನಾವು ಯಾವತ್ತೂ ಮಾಡಬಾರ್ದು. BM ಹೆಗ್ಡೆ ಅವರು ಒಂದು ಕಡೆ ಹೇಳ್ತಾರೆ, ಈ ಅಸೂಯೆ ಅಂತ ಹೇಗೆ ಅಂದರೆ ನಮ್ಮ ಆರೋಗ್ಯವನ್ನೇ ಹಾಳು ಮಾಡ್ತದೆ ಅಂತ. ಅದು ಆಟೋ ಇಮ್ಯೂನ್ ಡಿಸೀಸನ್ನು ಇದು ಮಾಡ್ತದೆ. ಅಂದರೆ ನಮ್ಮ ದೇಹದ ನಮ್ಮನ್ನೇ ಒಂದು ವಿರುದ್ಧವಾಗಿ ನೋಡುವ ಹಾಗೆ ಅಸೂಯೆ. ನಾವು ಬೇರೆಯವರನ್ನು ಯಾವಾಗ ಅಸೂಯೆ ದೃಷ್ಟಿಯಿಂದ ನೋಡ್ತೇವೋ ನಮ್ಮ ಅಂಗಗಳು ಒಂದಕ್ಕೊಂದು ಅಸೂಯೆಯಿಂದ ನೋಡ್ತದೆ ಅಂತ ಒಂದು ಈಗಿನ ವೈದ್ಯಕೀಯ ವಿಜ್ಞಾನ ಹೇಳ್ತಾ ಇದೆ. ಆದ್ದರಿಂದ ನಾವು ಯಾವಾಗಲೂ ಬೇರೆಯವರ ಏಳಿಗೆಯನ್ನೇ ಬಯಸಬೇಕು, ಸಮಾಜದ ಏಳಿಗೆಯನ್ನೇ ಬಯಸಬೇಕು. ನಮ್ಮಿಂದ ನೀವು ಒಂದು ಮುಂದೆ ಒಂದು ಉತ್ತಮ ಹುದ್ದೆಗೆ ಹೋದಾಗ ಖಂಡಿತವಾಗಿಯೂ ಈ ಸಮಾಜಕ್ಕೆ ನಿಮ್ಮನ್ನು ಈ ಮಟ್ಟಕ್ಕೆ ಏರಿಸಿದ ಈ ಸಮಾಜಕ್ಕೆ ನೀವು ಏನಾದರೂ ನಿಮ್ಮ ಕಾಣಿಕೆ ಕೊಡಬೇಕು. ಆವಾಗ ಮಾತ್ರ ಜನ ನಿಮ್ಮನ್ನು ನೆನಪಿಟ್ಕೊಳ್ತಾರೆ. ಮೊದಲನೇದಾಗಿ ನಿಮ್ಮ ತಂದೆ ತಾಯಂದಿರು, ನಿಮ್ಮ ಕುಟುಂಬ, ಊರು, ಶಾಲೆ, ಹಾಗೆ ಎಲ್ಲ ನಿಮ್ಮ ಶಾಲೆಯನ್ನು ಮರಿಬಾರ್ದು. ಹಾಗೆ ನಿಮ್ಮ ಏನು ನಾನು ಹೇಳಿದೆ ಇದನ್ನು ನೀವು ಬೆಳೆಸ್ಕೊಳ್ಬೇಕು. ಬೇರೆಯವರ ಏಳಿಗೆಯನ್ನು ನೀವು ಬಯಸಬೇಕಾಗತ್ತೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಫೈಂಡಿಂಗ್ ಫಾಲ್ಟ್ ವಿತ್ ಅದರ್ಸ್ ಅಂತ, ಅದೊಂದು ವೈರಸ್. ನಾವು ಯಾವಾಗಲೂ ನಮ್ಮ ತಪ್ಪನ್ನು ತಿದ್ದಿಕೊಳ್ಳೋದಿಲ್ಲ, ಬೇರೆಯವರ ತಪ್ಪನ್ನು ತೋರಿಸ್ತಾ ಇರ್ತೇವೆ. ಅದನ್ನು ದಯವಿಟ್ಟು ಬಿಡಿ. ಇದನ್ನೆಲ್ಲ ನಾನೀಗ ಈ ವ್ಯಕ್ತಿತ್ವ ನಿಮ್ಮಲ್ಲಿ ಬರಬೇಕಿದ್ದರೆ ಮುಖ್ಯವಾಗಿ ನಿಮ್ಮ ಜೀವನ ಶೈಲಿ ಬದಲಾಗಬೇಕು. ಈಗಿನ ಮಕ್ಕಳು ಹೆಚ್ಚಾಗಿ ನಾವು ಒಂದು ಥರದ ಇದು ಐಷಾರಾಮಿ ಜೀವನ ಶೈಲಿಯನ್ನು ನಾವು ಬಯಸ್ತಾ ಇರ್ತೇವೆ. ಆದರೆ ಯಾವಾಗಲೂ ಯೋಗ ಮಾಡೋದು, ಬೆಳಿಗ್ಗೆ ಎದ್ದು ಯೋಗ ಮಾಡಿದರೆ ಖಂಡಿತವಾಗಿಯೂ ಪ್ರಾಣಾಯಾಮ, ಯೋಗ ಇದು ಬಹಳ ಮುಖ್ಯ ಈಗಿನ ಮಕ್ಕಳಿಗೆ. ನೀವು ಖಂಡಿತವಾಗಿ ಇಂಥ ವ್ಯಕ್ತಿತ್ವ ಬದಲಾವಣೆಯನ್ನು ಬಯಸಬೇಕಾದ್ರೆ ನಿಮಗೆ ಆ ಯೋಗ ಎಲ್ಲ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಾನಸಿಕ ಪ್ರಗತಿ ಉನ್ನತೀಕರಣಕ್ಕೆ ಬರ್ತದೆ. ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ಅಳವಡಿಸಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆಲ್ಲ ಒಳ್ಳೆಯದಾಗಲಿ. ನನಗೆ ಮೊದಲು ನನ್ನ ಒಂದು ಕ್ಷಮೆ ಕೇಳ್ತಾ ಇದ್ದೇನೆ. ನಾನು ಮೊದಲು ಈ ಶಾಲೆಗೆ ಇನ್ನೊಮ್ಮೆ ಬರಬೇಕಿತ್ತು. ಒಮ್ಮೆ ಒಂದು 10 ವರ್ಷದಿಂದ ಬಂದಿದ್ದೆ, ಆದರೆ ಒಂದು ಸಂಪರ್ಕ ಇಟ್ಟಿಲ್ಲ. ಆ ಸಂಪರ್ಕ ಏನೋ ನನಗೆ ಸಿಕ್ಕಿಲ್ಲ. ಖಂಡಿತವಾಗಿ ನನ್ನಿಂದ ಏನೆಲ್ಲ ಸಹಕಾರ ಬೇಕು ಖಂಡಿತವಾಗಿ ಈ ಶಾಲೆಗೆ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ, ಇಂದಿನ ಈ ಸಭೆಗೆ ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ, ಮುಖ್ಯವಾಗಿ ನಮ್ಮ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿಯವರಿಗೂ ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಅವಕಾಶಕ್ಕೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತುಂಬ ಸಮಯೋಚಿತವಾಗಿ ಸುಸಂದರ್ಭಕ್ಕೆ ತಕ್ಕ ಹಾಗೆ ಹಿತವಚನಗಳನ್ನು ಮಕ್ಕಳಿಗೆ ನೀಡಿದಿರಿ. ಈಗ ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಕ್ಕಂಥ ಒಂದು ಸಂದರ್ಭ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಸಮಾರಂಭದ ಘನತೆಯನ್ನು ಹೆಚ್ಚಿಸಿರ್ತಕ್ಕಂಥ ಶ್ರೀ ಮಹೇಶ್ ಕುಮಾರ್ ಸರ್ ಅವರಿಗೆ ನಾವು ವಂದನೆಗಳೊಂದಿಗೆ ಈಗ ನಮ್ಮ ಶಾಲಾ ಕಾರ್ಯದರ್ಶಿಯವರಾದ ಶ್ರೀ ಮಹೇಶ್ ಎಲ್ ಬಂಡಾಲ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೀನಿ. ಕಬಡ್ಡಿಯಲ್ಲಿ ಗರ್ಲ್ಸ್ ವಿಭಾಗದಲ್ಲಿ ಫಸ್ಟ್ ಶಿವಾಜಿ ಹೌಸ್ ಈ ಒಂದು ಬಹುಮಾನವನ್ನು ಚಂದ್ರಶೇಖರ್ ಸರ್ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಅವರು ನೀಡಿ ಗೌರವಿಸುವುದಕ್ಕೆ ಕೇಳಿಕೊಳ್ಳುತ್ತೇನೆ.
ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪರಶುರಾಮ್ 10ನೇ ಕ್ಲಾಸಿನ ವಿದ್ಯಾರ್ಥಿ ಪರಶುರಾಮ್ 1500 ಮೀಟರ್ನಲ್ಲಿ ತೃತೀಯ ಸ್ಥಾನ, 800 ಮೀಟರಲ್ಲಿ ಪ್ರಥಮ ಸ್ಥಾನ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ 1500 ಮೀಟರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಡೆದಂಥ 800 ಮೀಟರ್ ಓಟದಲ್ಲಿ ದಿಗಂತ್ 10ನೇ ತರಗತಿ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಅದೇ ರೀತಿ ವಲಯ ಮಟ್ಟದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ 100 ಮೀಟರ್ ಓಟದಲ್ಲಿ ಸಾಕ್ಷಿ ಪ್ರಥಮ ಸ್ಥಾನ, 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ 100 ಮೀಟರ್ ಓಟದಲ್ಲಿ ತಾಲೂಕು ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾಳೆ. ಅದೇ ರೀತಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ರಿಲೇಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ವರ್ಷದ ಎಲ್ಲ ಕ್ರೀಡಾಕೂಟ ಪಂದ್ಯಾಟಗಳನ್ನು ಸೇರಿಸಿ ಒಂದು ಟೀಮ್ ಚಾಂಪಿಯನ್ಶಿಪ್ ಅನ್ನು ನಾವು ಪ್ರತಿ ವರ್ಷ ಕೊಡೋ ಹಾಗೆ ಈ ವರ್ಷ ಕೂಡ ಟೀಮ್ ಚಾಂಪಿಯನ್ಶಿಪ್ ಅಲ್ಲಿ 85 ಪಾಯಿಂಟ್ ಅನ್ನು ಪಡೆದು ಪ್ರತಾಪ್ ಹೌಸ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. 89 ಪಾಯಿಂಟ್ ಅನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ಶಿವಾಜಿ ಹೌಸ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅಲ್ಲಿ ಸೀನಿಯರ್ ಬಾಯ್ಸ್ ಸೆಕ್ಷನ್ ಅಲ್ಲಿ ಶ್ರವಣ್, ಕಲ್ಚರಲ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅಲ್ಲಿ ಸೀನಿಯರ್ ಬಾಯ್ಸ್ ಸೆಕ್ಷನ್ ಅಲ್ಲಿ ಶ್ರವಣ್, ಸೀನಿಯರ್ ಗರ್ಲ್ಸ್ ಸೆಕ್ಷನ್ ಅಲ್ಲಿ ತ್ರಿಶಾಲಿ. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಇವರ ವತಿಯಿಂದ ನಡೆದಂತಹ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಶಾಲೆ ಶಿಕ್ಷಕರಿಗೆ ಮಾತ್ರ ನಡೆಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಟೀಚರ್ಸ್ನವರು ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಈ ಒಂದು ಬಹುಮಾನವನ್ನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ನೀಡಿ ಗೌರವಿಸಬೇಕು ಕೇಳಿಕೊಳ್ಳುತ್ತೇನೆ. ಗಾಯತ್ರಿ ಟೀಚರ್, ಶ್ರೀನಿವಾಸ್ ಸರ್, ಗಣೇಶ್ ಸರ್, ವೀಣಾ ಟೀಚರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಹುಮಾನ ನೀಡಿ ಸಹಕರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತು ಸುರೇಶ್ ಭಟ್ನಾಗರ್ ಸರ್ ಅವರು ಬಹುಮಾನ ನೀಡಿ ಗೌರವಿಸುವ ಕೇಳ್ಕೊಳ್ತೇನೆ ಸರ್. 911 ಪಾಯಿಂಟ್ ಒಂದಿಗೆ ಪ್ರಥಮ ಸ್ಥಾನ ಸುಭಾಷ್ ಹೌಸ್. ಥ್ಯಾಂಕ್ ಯು ಸರ್. ಇನ್ನು ನಮ್ಮನ್ನುದ್ದೇಶಿಸಿ ಶ್ರೀ ಸುರೇಶ್ ಭಟ್ನಾಗರ್ ಸರ್, ಹಳೆಯ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರು, ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂಡು. ಆಶ್ರಮ ಪ್ರೌಢಶಾಲೆ ಸೋಮೇಶ್ವರ ಇದರ ಶಾಲಾ ವಾರ್ಷಿಕೋತ್ಸವದ ಬೆಳಗಿನ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಈಗ ವೇದಿಕೆಯಿಂದ ನಿರ್ಗಮಿಸಿದ ಮಹೇಶ್ ಕುಮಾರ್ ಅವರೇ, ಹಾಗೆಯೇ ಈ ಶಾಲೆಯ ಪ್ರಧಾನ ಕಾರ್ಯದರ್ಶಿ, ಇದರ ಮ್ಯಾನೇಜ್ಮೆಂಟ್ನ ಎಲ್ಲ ನೋಡಿಕೊಳ್ಳುವ ಹಿರಿಯವರಾದ ಮಹೇಶ್ ಅವರೇ, ಹಾಗೆಯೇ ಈ ಶಾಲಾ ಈ ಅನಾಥಾಶ್ರಮ ಶಾಲೆಯ ಹೆಸರು ಹೇಗೆ ಇತ್ತು ಅದು ರೀತಿ ಇನ್ನೂ ಅದು ಉಳಿಬೇಕು ಎಂದು ರಾತ್ರಿ ಹಗಲು ಇದರ ಬಗ್ಗೆ ಚಿಂತನೆ ನಡೆಸುವಂಥ ಇದರ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿಯವರೇ, ಹಾಗೆಯೇ ಇನ್ನೊಂದು ಇದರ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವು ಹಾಗೆಯೇ ಉಳಿಬೇಕಂತೇಳಿ ಅದು ಆವತ್ತಿಂದ ಇವತ್ತಿನವರೆಗೆ ಅದರ ಹಿಂದುಗಡೆ ಬಿದ್ದು ಅದು ಉಳಿಬೇಕು ಎಂಬ ನಿಟ್ಟಿನಲ್ಲಿ ರಾತ್ರಿಗಳು ದುಡಿಯುವಂಥ ನನ್ನ ಸಹಪಾಠಿಯಾದ ಚಂದ್ರಶೇಖರ್ ಅವರೇ, ಹಾಗೆಯೇ ಇನ್ನೊಂದು ಅಂತೇಳಿದರೆ ನಮ್ಮ ಶಾಲೆಯ ನಮಗೆ ಕಲಿಸಿದಂಥ ಅಧ್ಯಾಪಕರಲ್ಲಿ ಓರ್ವರಾದ ಹಿಂದಿ ಪಂಡಿತರ ಸುಪುತ್ರರಾದ ಗಣೇಶ್ರವರೇ, ಹಾಗೆಯೇ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯದಲ್ಲಿಯೂ ಈ ಶಾಲೆಯ ಒಂದು ಅಸ್ತಿತ್ವ ಉಳಿಬೇಕೆಂಬ ನಿಟ್ಟಿನಲ್ಲಿ ಯಾವುದು ನೋಡದೆ ರಾತ್ರಿಗಳು ಮಕ್ಕಳ ಸೇವೆಗೈಯುವ ಎಲ್ಲ ಅಧ್ಯಾಪಕ ವೃಂದರವರೇ, ಅದೇ ರೀತಿ ಈಗ ತಾನೇ ಬಹಳ ಬಹುಮಾನವನ್ನು ಗಿಟ್ಟಿಸಿಕೊಂಡಂಥ ಭವಿಷ್ಯದ ಭಾರತ ನಿರ್ಮಾಣದಲ್ಲಿ ಮಹತ್ತರ ಪಾತ್ರ ವಹಿಸುವಂಥ ಈ ಶಾಲೆಯ
ಮುದ್ದು ಮಕ್ಕಳೇ, ಎಲ್ರಿಗೂ ಶಾಲಾ ವಾರ್ಷಿಕೋತ್ಸವದ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅನಾಥಾಶ್ರಮ ಶಾಲೆ ಅಂತ ಹೇಳಿದ್ರೆ ಅದು ಬಹಳ ಹಿಂದಿನಿಂದ ಬಹಳ ಒಂದು ಹೆಸರು ವಾಸಿಯಾದ ಶಿಕ್ಷಣ ಸಂಸ್ಥೆ. ಅಂದರೆ ಮೊದಲಿಂದಲೂ ಯಾರೇ ಬಂದರೂ, ಯಾವ ಮುಖ್ಯೋಪಾಧ್ಯಾಯರು ಬಂದರೂ ಈ ಶಾಲೆಯ ಎತ್ತರ ನಾಗಲೋಟ ಕಮ್ಮಿ ಆಗಲಿಲ್ಲ. ಇವತ್ತು ಬೇರೆ ಬೇರೆ ಖಾಸಗಿ ಶಾಲೆ ಇದ್ದರೂ ಕೂಡ ಅದರ ನಡುವಲ್ಲಿ ಉಳಿದ ಒಂದು ಸಂಸ್ಥೆ ಅಂತೇಳಿದರೆ ಅದು ಆನಂದಾಶ್ರಮ. ಯಾಕಂತೇಳಿದರೆ ಆನಂದಾಶ್ರಮಕ್ಕೆ ಅದಕ್ಕೊಂದು ಅದರದೇ ಆದ ಒಂದು ಹಿನ್ನೆಲೆ ಇದೆ. ಮತ್ತು ಇಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಒಂದೊಂದು ರೀತಿಯ ಒಂದು ಸಂಸ್ಥೆಯಲ್ಲಿ, ಉದ್ಯೋಗದಲ್ಲಿ, ಒಂದು ಬಿಸ್ನೆಸ್ಸಲ್ಲಿ ಎಲ್ಲ ಒಂದು ಹೆಸರು ಕೆಡದ ರೀತಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳೇ. ಅವರು ಎಲ್ಲಿ ಹೇಳಿದ್ರು ಒಂದು 8ರಿಂದ ಅಲ್ಲದ್ರೆ ಪ್ರಾಥಮಿಕ ಅವರ ಶಿಕ್ಷಣ ಆನಂದಾಶ್ರಮದಲ್ಲಿ ಮಾಡಿದಂಥ ಒಂದು ಇತಿಹಾಸ. ಯಾಕಂತ ಹೇಳಿದ್ರೆ ಎಲ್ಲಿಗೆ ಈಗ ತಾನೇ ನಮ್ಮ ಫಿಶರೀಸ್ ಮ್ಯಾನೇಜರ್ ಬಂದರು ನೋಡಿ, ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಅವರು ಈಗ ಹೇಳಿದ ಮಾತಂತ ಹೇಳಿದ್ರೆ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಾನು ಆನಂದಾಶ್ರಮದ ಒಂದು ಇಲ್ಲಿ ಕಲಿತವ, ಹಾಗಾಗಿ ಇಲ್ಲಿಯ ಒಂದು ನೆನಪನ್ನು ಅವರು ಮಾಡಿಸ್ಕೊಂಡ್ರು. ಅಂಥದ್ದೇ ತುಂಬ ವಿದ್ಯಾರ್ಥಿಗಳು ಇದ್ದಾರೆ. ಇವತ್ತು ಇದರ ಅಂಗಸಂಸ್ಥೆಯಾಗಿ ಪರಿಜ್ಞಾನ ಅಂತ ಶಾಲೆ ಕಾಣ್ತಾ ಇದೆ. ಆದರೂ ಜನರಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಾಗದಿದ್ರೆ ಯಾವುದು ಆನಂದಾಶ್ರಮ ಅಂತ ಕೇಳ್ತಾರೆ. ಅಂದರೆ ಆನಂದಾಶ್ರಮದ ಹೆಸರು ಅದು ಶಾಶ್ವತವಾಗಿಯೂ ಅದು ಉಳಿತದೆ ಅಂತ ಹೇಳೋದಕ್ಕೆ ಯಾವ ಒಂದು ಸಂಶಯವಿಲ್ಲ. ಆ ನಿಟ್ಟಿನಲ್ಲಿ ಮಕ್ಕಳು ಇನ್ನು ಇವತ್ತು ಕಲಿತ ಮಕ್ಕಳು ನೀವು ಹೇಳಿ ಇಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ನಿಮ್ಮ ಸಹಪಾಠಿಗಳಿಗೆ, ಹಾಗೆಯೇ ಇಲ್ಲಿಯ ಸಂಖ್ಯೆಯನ್ನು ಜಾಸ್ತಿ ಮಾಡುವಲ್ಲಿ ಮಕ್ಕಳ ಪಾತ್ರ ಕೂಡ, ಮಕ್ಕಳ ಪೋಷಕರ ಪಾತ್ರ ಕೂಡ ಜಾಸ್ತಿಯಾಗಿ ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರಚಾರ ಜಾಸ್ತಿ ಇದ್ದರೆ ಮಾತ್ರ ನಮಗೆ ಇದಾಗ್ತದೆ. ಈಗ ನಾವು ಆನಂದಾಶ್ರಮ ಶಾಲೆ ಅಂತ ಹೇಳುವಾಗ ಒಳ್ಳೆಯ ಶಾಲೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಒಳ್ಳೆ ಶಾಲೆ ನಿಜವಾಗಿಯೂ, ಅಂದರೆ ಅದಕ್ಕೆ ಒಂದು ಹಾಗೆ ನಾವು ಹೇಳ್ತಾ ಬಂದರೆ ಕೂಡ ಅದು ಒಂದು ನಮ್ಮ ನಾವು ಕಲ್ತದಕ್ಕೆ ನಮ್ಗೆ ಏನು ಕೂಡದಿದ್ರು ನಮಗೆ ಕಲ್ತದಕ್ಕೆ ನಾವು ಸಾರ್ಥಕ. ಯಾಕಂದರೆ ಒಳ್ಳೆ ಶಾಲೆ ಅಲ್ಲಿ ಕಲಿಸಿ ಮಕ್ಕಳನ್ನು ಅಂತೇಳಿ ಹೇಳ್ಬೋದು. ಅದೇ ರೀತಿ ಇವತ್ತು ಕಲಿತ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಈಗ ಪ್ರೈಸ್ ತಗೊಂಡದ್ದು ಖಾಲಿ ಇಲ್ಲಿ ಮಾತ್ರ ಅಲ್ಲ, ನಾನೀಗ ನೋಡಿದೆ ಸೆಬೆಸ್ಟಿನಲ್ಲಿ ಬೇರೆ ಕಡೆಯಿಂದ ತುಂಬ ಹೊರಗಡೆಯಿಂದ ಪ್ರೈಸ್ ಗಿಟ್ಟಿಸಿದ್ದೀರಿ. ಆ ರೀತಿಯಲ್ಲಿ ಇಲ್ಲಿ ನಿಜವಾಗಿಯೂ ಒಳ್ಳೆಯ ಶಿಕ್ಷಣ ಹಾಗೂ ಒಳ್ಳೆಯ ನಿಮ್ಮ ಇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸಿಗ್ತದೆ ಎಂದು ಅದಕ್ಕೆ ಕಣ್ಣಾರೆ ಬೇರೆ ನಿರ್ದೇಶನ ಬೇಡ. ಆ ನಿಟ್ಟಿನಲ್ಲಿ ಆ ಭಗವಂತನು ಅಧ್ಯಾಪಕರಿಗೆ ನಿಮಗೆ ಕಲಿಸುವಲ್ಲಿ ಒಳ್ಳೆಯ ಶಕ್ತಿ ಕೊಡಲಿ, ಆ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಬರಲಿ, ಈ ಶಾಲೆಯ ಹೆಸರು ಮುಂದಕ್ಕೂ ಉನ್ನತ ರೀತಿಯಲ್ಲಿ ಮೇಲೆ ಮೇಲೆ ಹೋಗಲಿ ಅಂತ ಹೇಳ್ಕೊಂಡು ನಮ್ಮಿಂದ ನಮ್ಮ ಒಂದು ಆಯುಷ್ಯ ಇರುವವರೆಗೆ ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟುವರೆಗೆ ನಮ್ಮ ಶಾಲೆಯ ಸೇವೆ ಏನಿದೆ ಅದನ್ನು ಮಾಡುವಲ್ಲಿ ಕಟಿಬದ್ಧ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಯ ಮೇಲೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಇನ್ನು ಅಂತಿಮ ಘಟ್ಟ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿದ್ದಾರೆ ಶ್ರೀ ಶ್ರೀನಿವಾಸ್ ಶೆಣೈ ಸರ್. ಎಲ್ಲರಿಗೂ ಶುಭ ಮುಂಜಾನೆ. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀ ಮಹೇಶ್ ಎಲ್ ಬಂಡಾಲ್ ಸರ್, ಕಾರ್ಯದರ್ಶಿ ಸಾರಸ್ವತ ವಿದ್ಯಾಸಂಸ್ಥೆ ಮಂಗಳೂರು, ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಹುಮಾನ ವಿತರಿಸಿ 2 ಶುಭ ನುಡಿಗಳನ್ನಾಡಿದ ಶ್ರೀ ಮಹೇಶ್ ಕುಮಾರ್ ಯು, ಜನರಲ್ ಮ್ಯಾನೇಜರ್ ದ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಹೊಯ್ಗೆ ಬಜಾರ್ ಮಂಗಳೂರು, ಇವರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ 2 ಶುಭ ನುಡಿಗಳನ್ನಾಡಿದ ಶ್ರೀ ಸುರೇಶ್ ಭಟ್ನಾಗರ್ ಸರ್, ಶಾಲೆ ಹಳೆಯ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರು, ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ಶ್ರೀ ಚಂದ್ರಶೇಖರ್, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀ
ಗಣೇಶ್ ಪ್ರಸನ್ನ, ಶಾಲಾ ಹಳೆ ವಿದ್ಯಾರ್ಥಿ, ಇವರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಅವಕಾಶ ಮಾಡಿಕೊಟ್ಟು ಎಲ್ಲ ಕಾರ್ಯಕ್ರಮ ಪ್ರೋತ್ಸಾಹಿಸುವ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಪಿ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮ ಚಂದಗಾಣಿಸಲು ಸಹಕರಿಸಿದ ಎಲ್ಲ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುವಂತೆ ಸಹಕರಿಸಿದ ಟಿವಿ ಮಾಧ್ಯಮದವರಾದ ಹೊಸ ಕುರಲ್ ಇವರಿಗೆ, ಛಾಯಾಗ್ರಾಹಕರಿಗೆ, ಧ್ವನಿವರ್ಧಕ ವ್ಯವಸ್ಥೆಗೊಳಿಸಿದವರಿಗೆ, ವಿದ್ಯಾರ್ಥಿಗಳ ವೇಷಭೂಷಣಕ್ಕೆ ಸಹಕರಿಸಿದವರಿಗೆ ಎಲ್ಲರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದ ಎಲ್ಲ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು.